ಹಿಂದೂ ಯುವತಿಯರನ್ನ ಲವ್ ಜಿಹಾದ್ ಮೂಲಕ ಮೋಸದ ಜಾಲಕ್ಕೆ ತಳ್ಳಿ ಜೀವನವನ್ನ ಹಾಳು ಮಾಡುವ ಕಾರ್ಯ ಮಾಡಲಾಗುತ್ತಿದೆ. ಹಿಂದೂ ಸಮಾಜ ಒಟ್ಟಾಗಿ ನಿಂತು ಅದನ್ನು ಖಂಡಿಸುವ ನಿಟ್ಟಿನಲ್ಲಿ ಜೂನ್ 6ರಂದು ಬೆಳಗ್ಗೆ 10 ಗಂಟೆಗೆ ವಿಟ್ಲ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಬೃಹತ್ ಹಿಂದೂ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆ ಪ್ರಸನ್ನ ಹೇಳಿದರು. ಪರಿವಾರ ಸಂಘಟನೆಗಳ ವತಿಯಿಂದ ಸಮಾಜಕ್ಕೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ 9 ಗಂಟೆಗೆ ಪುತ್ತೂರು ರಸ್ತೆಯ ಜೈನ ಬಸದಿ ಬಳಿಯಿಂದ ಕಲ್ಲಡ್ಕ ರಸ್ತೆ ಪೆಟ್ರೋಲ್ ಪಂಪ್ ಬಳಿಯಿಂದ ಸಾಲಿತೂರು ರಸ್ತೆಯ ವಿಠಲ ಪದವಿ ಪೂರ್ವ ಕಾಲೇಜು ಬಳಿಯಿಂದ ಸರ್ಕಾರಿ ಬಸ್ ನಿಲ್ದಾಣದ ತನಕ ಪಾದಯಾತ್ರೆ ನಡೆಯಲಿದೆ ಎಂದು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದರು. ಈ ಸಂದರ್ಭ ಮುಖಂಡರಾದ ಮುರಳಿ ಹಸಂತಡ್ಕ, ರಾಧಾಕೃಷ್ಣ ಅಡ್ಯಾಂತಾಯ, ಪತ್ರಕರ್ತೆ ತನ್ಮಯಿ ಪ್ರಮುಖವಾಗಿ ಭಾಗವಹಿಸಲಿದ್ದಾರೆ. ಸುಮಾರು 3,000 ಜನರು ಸೇರುವ ನಿರೀಕ್ಷೆ ಇಟ್ಟಿದ್ದು, ರಾಷ್ಟ್ರಭಕ್ತ ಹಿಂದೂ ಬಂಧು ಭಗಿನಿಯರು ಭಾಗವಹಿಸಿ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕೆಂದು ವಿವಿಧ ಸಂಘ ಸಂಸ್ಥೆಗಳ ಸಹಕಾರವನ್ನ ನಿರೀಕ್ಷಿಸಲಾಗಿದೆ ಎಂದು ಹೇಳಿದರು. ಪ್ರಕರಣ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ವಿಟ್ಲ ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಸಂಯುಕ್ತ ಜಂಟಿ ಯೋಜನೆಯಲ್ಲಿ ಈಗ ನಾವೊಂದು ಬೃಹತ್ ಹಿಂದೂ ಜಾಗೃತಿ ಸಮಾವೇಶ ಅಂತ ಹೇಳುವ ಕಾರ್ಯಕ್ರಮವನ್ನು 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ 9:30ರಿಂದ ಮೆರವಣಿಗೆಯ ಮುಖಾಂತರ ನಾವು 3 ಕಡೆಗಳಿಂದ ಮೆರವಣಿಗೆ ಮುಖಾಂತರ ವಿಟ್ಲಕ್ಕೆ ಬಂದು ವಿಟ್ಲದಲ್ಲಿ KSRTC ಬಸ್ ನಿಲ್ದಾಣದ ಸಮೀಪ ನಾವು ಸೇರ್ಲಿಕ್ಕಿದ್ದೇವೆ. ಒಂದು ಬೃಹತ್ ಆಗಿ ಹಿಂದೂ ಜಾಗೃತಿ ಸಮಾವೇಶವನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಹಿಂದೂ ಸಮಾಜಕ್ಕೆ ಈಗ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತಹ ಲವ್ ಜಿಹಾದ್ ಅಂತ ಹೇಳುವ ಒಂದು ಏನು ಪಿಡುಗಿದೆ, ಅದನ್ನ ಮತಾಂಧರು ಬಹಳಷ್ಟು ವ್ಯವಸ್ಥಿತವಾಗಿ ಲವ್ ಜಿಹಾದ್ ಅನ್ನ ವ್ಯಾಪಕವಾಗಿ ಹಿಂದೂ ಧರ್ಮದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ, ಅಮಾಯಕ ಹುಡುಗಿಯರನ್ನ ತಮ್ಮ ಮೋಸದ ಜಾಲಕ್ಕೆ, ಬಲೆಗೆ ಸಿಲುಕಿಸಿಕೊಂಡು ಅವರ ಬದುಕನ್ನ ಹಾಳು ಮಾಡುವಂತ ಕೆಲಸ ಭಾರತದಾದ್ಯಂತ ನಡೀತಾ ಇದೆ. ಅದರಲ್ಲೂ ನಮ್ಮ ಕರಾವಳಿ ಭಾಗದಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಒಂದು ತೀವ್ರವಾಗಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಈಗಾಗಲೇ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಇದರಿಂದ ಹಿಂದೂ ಸಮಾಜ ಜಾಗೃತಗೊಳ್ಳಬೇಕಾಗಿದೆ. ಹಿಂದೂ ಸಮಾಜಕ್ಕೆ ಇದರ ತೀವ್ರತೆಯ ಅರಿವಾಗಬೇಕಾಗಿದೆ ಮತ್ತು ಇದನ್ನು ನಾವು ಸಂಘಟಿತರಾಗಿ ಇಡೀ ಹಿಂದೂ ಸಮಾಜ ಇದನ್ನು ವಿರೋಧಿಸಿ ಇದಕ್ಕೊಂದು ಇತಿಶ್ರೀಯನ್ನು ಹಾಡಬೇಕಾಗಿದೆ. ಈ ಒಂದು ಮತಾಂತರ ಕೃತ್ಯ ಏನಿದೆ ಅದು ಪ್ರೀತಿ ಪ್ರೇಮ ಅಂತ ಹೇಳುವ ಒಂದು ಸೋಗಿನಲ್ಲಿ ಮುಕ್ತ ಹೆಣ್ಣು ಮಕ್ಕಳನ್ನ ಪ್ರೀತಿ ಪ್ರೇಮದ ಜಾಲ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸಿಲುಕಿಸಿ ಅವರ ಜೀವನವನ್ನು ಹಾಳು ಮಾಡುವಂತ ಕೆಲಸ, ಜೊತೆಗೆ ಮತಾಂತರ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ಗೋವರ್ಧನ್, ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ನರಸಿಂಹ ಮಾಣಿ, ಬಜರಂಗ ದಳದ ವಿಟ್ಲ ಪ್ರಖಂಡ ಸಂಚಾಲಕ ಚಂದ್ರಹಾಸ್ ಕನ್ಯಾನ ಉಪಸ್ಥಿತರಿದ್ದರು. Are you planning to complete your home with new electronic items? Your ultimate destination is here. LG Best Shop. World's best brand LG's wide range products are under single roof. We have wide collections of newly introduced LG OLED TV series, water purifiers, air conditioners, washing machines, refrigerators. At unbelievable price and quality, LG Best Shop is best. Have a visit LG Best Shop near City Center Mall, KS Rao Road, Mangalore.